ಈ ವೀರ್ಯಾರ್ಜುನನ ಬದುಕೇ ಆಗಿದೆ. ಹೌದು, ನಾವು ಹುಟ್ಟುವಾಗ ಕರಗಳಿರಲಿಲ್ಲವಂತೆ. ಹೆತ್ತವರಾದಂತಹ ಕೃತವೀರ್ಯ ಭೂಪಾಲ ಹಾಗೂ ರಾಕಾವತಿ ದೇವಿಯವರು ಇದರಿಂದ ಬಹಳಷ್ಟು ನೊಂದುಕೊಂಡರಂತೆ. ಮುಂದಕ್ಕೆ ಈ ಪುತ್ರ ಇರಿಸಿಕೊಂಡು ವಿಶಾಲವಾದಂತಹ ರಾಜ್ಯದ ಆಡಳಿತವನ್ನು ನಡೆಸುವ ಬಗೆಯಾದರೂ ಹೇಗೆ ಎಂಬುದಾಗಿ ಆ ಕಾಲಕ್ಕೆ ನನ್ನ ಹೆತ್ತವರು ಮುನಿಗಳಾದಂತಹ ದತ್ತಾತ್ರೇಯರ ಸೇವೆಯನ್ನು ಗೈದರಂತೆ. ಅವರ ಅನುಗ್ರಹಕ್ಕೆ ಪಾತ್ರರಾದರಂತೆ. ಸಂತುಷ್ಟರಾದಂತಹ ಆ ಮುನಿಗಳು ನನ್ನನ್ನು ಹರಸಿದರು. ಇವನಿಗೆ ಸಾಸಿರ ಭುಜವಾಗಲಿ, ಸಕಲ ಧರಣಿಪರು ಈತನಿಗೆ ಅಂಜಲಿ, ಚಕ್ರವರ್ತಿಯಾಗಿ ಮೆರೆಯಲಿ ಈತ ಎನ್ನುವುದಾಗಿ. ಹಾಗೆಯೇ ಮುನಿಪ ಅತ್ರಿಯ ಇದ್ದಂತಹ ವರದಿಂದಾಗಿ ಇಂದು ನಾನು ಪ್ರಖ್ಯಾತನಾಗಿದ್ದೇನೆ. ಸಹಸ್ರ ಬಾಹು ಎಂದೆನಿಸಿಕೊಂಡಿದ್ದೇನೆ. ಆ ಗುರುಗಳ ಮುಖೇನವಾಗಿ ಶಸ್ತ್ರಾಭ್ಯಾಸವನ್ನು ಅಕ್ಷರಾಭ್ಯಾಸವನ್ನು ಮಾಡಿದೆ. ವರ್ತಮಾನ ಕಾಲದಲ್ಲಿ ಮಹಾನ್ ಪರಾಕ್ರಮಿ ಎನ್ನುವುದಾಗಿ ಮೆರೆಯುತ್ತಾ ಇದ್ದೇನೆ. ನಾನು ಮಾಡಿದ